ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಿಗಾಗಿ ಪ್ರೊಫೆಸರ್ ಇಬ್ರಾಹಿಂ ಪ್ಯಾರಿ ಅವರು ಬರೆದ 4 ಪುಸ್ತಕಗಳಲ್ಲಿ 2 ಪುಸ್ತಕಗಳ ಬಿಡುಗಡೆ ಸಮಾರಂಭವು ಡಿಸೆಂಬರ್ 20ರಂದು ಮಂಗಳೂರಿನ ರವೀಂದ್ರ ಕಲಾಭವನದಲ್ಲಿ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರೊಫೆಸರ್ ಇಬ್ರಾಹಿಂ ಪ್ಯಾರಿ ಅವರು ಲಾಕ್ಡೌನ್ ಅವಧಿಯಲ್ಲಿ ಕೆಲಸದ ಒತ್ತಡ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಅಂತಿಮ ಬಿಕಾಂ ಪದವಿಯ ಒಂದು ಪುಸ್ತಕ, ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಂತಿಮ ಬಿಕಾಂಗೆ ಒಂದು ಪುಸ್ತಕ, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ಬಿಕಾಂಗೆ ಒಂದು ಪುಸ್ತಕ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ಎಂಕಾಂಗೆ ಒಂದು, ಹೀಗೆ 4 ಪುಸ್ತಕಗಳನ್ನು ಬರೆದಿದ್ದೇನೆ. ಅದರಲ್ಲಿ 2 ಪುಸ್ತಕಗಳನ್ನು ಡಿಸೆಂಬರ್ 20ರಂದು ಮಧ್ಯಾಹ್ನ 3:30ಕ್ಕೆ ಮಂಗಳೂರಿನ ವಿಶ್ವವಿದ್ಯಾನಿಲಯದ ರವೀಂದ್ರ ಕಲಾಭವನದಲ್ಲಿ ಬಿಡುಗಡೆ ಸಮಾರಂಭ ನಡೆಯಲಿದೆ. ಈಗ ಬಿಡುಗಡೆಯಾಗುತ್ತಿರುವ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಮೆಚ್ಚುಗೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಪುಸ್ತಕಗಳ ವಿಶೇಷವೆಂದರೆ ಪ್ರತಿ ಟಾಪಿಕ್ನ ನಂತರ ಆ ಟಾಪಿಕ್ಗೆ ಸಂಬಂಧಪಟ್ಟ ಹಿಂದಿನ ವಿಶ್ವವಿದ್ಯಾನಿಲಯದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರುವುದು ಎಂದು ಹೇಳಿದರು. ಇನ್ನು ಪುಸ್ತಕವನ್ನು ಮಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಪ್ರೊಫೆಸರ್ PS ಎಡಪಡಿತಾಯ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ SB ಅಪ್ಪಾಜಿಗೌಡ, ಪ್ರೊಫೆಸರ್ C ರಾಜಶೇಖರ್ ಹೆಬ್ಬಾರ್, ಶಾಸಕ UT ಖಾದರ್, ಮಾಜಿ MLC ಐವನ್ ಡಿಸೋಜಾ, ಡಾಕ್ಟರ್ E ಹರೀಶ್, ಪ್ರೊಫೆಸರ್ ಅಬ್ದುಲ್ ಶರೀಫ್ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಮಾನ್ಯ VC ಅವರು, ವೈಸ್ ಚಾನ್ಸಲರ್ ಅವರು, ಮಾನ್ಯ PS ಎಡಪಡಿತಾಯ MCom ಇವರು ವೈಸ್ ಚಾನ್ಸಲರ್ ಅವರು ಬರಲಿಕ್ಕೆ ಒಪ್ಪಿದ್ದಾರೆ. ಹಾಗೆಯೇ ಇದರ ಅಧ್ಯಕ್ಷ ಸ್ಥಾನವನ್ನು ಡಾಕ್ಟರ್ SP ಅಪ್ಪಾಜಿಗೌಡ ನಮ್ಮ ಈ ರೀಜನ್ ಜಾಯಿಂಟ್ ಡೈರೆಕ್ಟರು ವಹಿಸಲಿದ್ದಾರೆ. ಹಾಗೆಯೇ ಮತ್ತು ಕೂಡ ಸನ್ಮಾನ್ಯ ರಾಜಶೇಖರ್ ಹೆಬ್ಬಾರ್, UT ಖಾದರ್, ಐವನ್ ಡಿಸೋಜಾ ಮುಂತಾದವರು ಈ ಸಮಾರಂಭಕ್ಕೆ ಬರಲಿದ್ದಾರೆ. ಈ 2 ಪುಸ್ತಕಗಳನ್ನು ನಾನು ನನ್ನ ಹಿರಿಯರಾದ BA ಮೊಯ್ದೀನ್, ಸನ್ಮಾನ್ಯ BA ಮೊಯ್ದೀನ್ ಅವರಿಗೆ ಸಮರ್ಪಿಸಿದ್ದೇನೆ. ಮಾನ್ಯ BA ಮೊಯ್ದೀನ್ ಅವರು ನನ್ನ ಸ್ನೇಹಿತ, ಫಿಲೋಸಫರ್ ಆ್ಯಂಡ್ ಗೈಡ್ ಆಗಿದ್ದರು, ನಮ್ಮ ನೆಚ್ಚಿನ ನಾಯಕರಾಗಿದ್ದರು ಹಾಗೂ ಮಾಜಿ ಸಚಿವರಾಗಿದ್ದ BA ಮೊಯ್ದೀನ್ ಅವರಿಗೆ ಇದನ್ನು ಸಂತೋಷದಿಂದ ಸಮರ್ಪಿಸಿದ್ದೇನೆ. BA ಮೊಯ್ದೀನ್ ಅವರು ಎಲ್ಲರೂ ತಿಳಿದ ಹಾಗೆ ಉತ್ತಮ ನಾಯಕರಾಗಿದ್ದರು. ಅವರ ಸತ್ಯ, ಪ್ರಾಮಾಣಿಕತೆ ಮತ್ತು ಪರಿಶ್ರಮದ ಜೀವನದಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾಗಿದ್ದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹುಸೇನ್ ಕಾಟಿಪಳ, ಅಶ್ಫಾಕ್ ಬಶೀರ್ ಉಪಸ್ಥಿತರಿದ್ದರು.